ಹಲೋ ನಮಸ್ಕಾರ, ಹೇಗಿದ್ರೆಲ್ಲರೂ? ತುಂಬಾ ಚಳಿ ಇದೆ. ಬ್ಯಾಂಗ್ಳೂರಲ್ಲಂತೂ ವಿಪರೀತ ಚಳಿ ಇದೆ. ಈ ಚಳಿಗೆ ಇವತ್ತೊಂದು ಬಿಸಿ ಬಿಸಿಯಾಗಿರುವ ಮಸಾಲೆ ದೋಸೆಯನ್ನು ಹಾಗೂ ಅದಕ್ಕೆ ಒಂದು ಕೆಂಪು ಚಟ್ನಿ ಮತ್ತು ಬಾಜಿ ಅಂದರೆ ಸಾಗುವನ್ನು ಹೇಗೆ ಪರ್ಫೆಕ್ಟಾಗಿ ಮನೆಯಲ್ಲೇ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಒಂದು ಪರ್ಫೆಕ್ಟ್ ಆಗಿರುವ ಮಸಾಲೆ ದೋಸೆಯ ಫುಲ್ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ನಾನು ಹಾಕ್ತಾ ಇದ್ದೀನಿ. ಈ ರೆಸಿಪಿನ ಕಂಪ್ಲೀಟಾಗಿ ನೋಡಿ, ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ನಾವು ಬೆಳಿಗ್ಗೆಗೆ ದೋಸೆ ಮಾಡ್ಕೋಬೇಕಾದ್ರೆ ಹಿಂದಿನ ದಿನವೇ ನಾವು ರೈಸನ್ನು ನೆನೆ ಹಾಕಿ ರುಬ್ಕೊಂಡಿಡಬೇಕಾಗುತ್ತೆ. ರೈಸ್ ಮತ್ತು ಉದ್ದನ್ನು ಅಟ್ಲೀಸ್ಟ್ ನೀವು 6 ಗಂಟೆ ಮುಂಚೆ, ರುಬ್ಬೋಕ್ಕಿಂತ 6 ಗಂಟೆ ಮುಂಚೆ ನೆನೆ ಹಾಕಬೇಕು. ನಾನು 2 ಲೋಟ ರೈಸ್, 1 ಲೋಟ ಉದ್ದನ್ನು ತಗೊಂಡಿದ್ದೀನಿ. ಕೆಲವರು ಒಂದು ಸ್ವಲ್ಪ ಮೆತ್ತೆ ಸಾಗನ್ನು ಸೇರಿಸ್ತಾರೆ, ಬಟ್ ನಾನು ಇದು ಯಾವುದು ಹಾಕಿಲ್ಲ. ಉದ್ದನ್ನು ಜಾಸ್ತಿ ಹಾಕೊತಿದ್ದೀನಿ ಮತ್ತು ಒಂದು ಸ್ವಲ್ಪ ಕುಚ್ಚಲಕ್ಕಿ ಗಂಜಿನ ಸೇರಿಸ್ತಾ ಇದ್ದೀನಿ. ಕುಚ್ಚಲಕ್ಕಿ ಗಂಜಿ ಬದಲು ನೀವು ಒಂದು ಸ್ವಲ್ಪ ಅವಲಕ್ಕಿನ ಬೇಕಾದರೆ ರುಬ್ಕೊಳ್ಳುವಾಗ ಹಾಕೋಬೋದು. ನಾನು ಮೊದಲಿಗೆ ಉದ್ದನ್ನು ಗ್ರೈಂಡ್ ಮಾಡ್ತಾ ಇದ್ದೀನಿ. 1 ಲೋಟ ಉದ್ದಿಗೆ ರುಬ್ಕೋಬೇಕಾದ್ರೆ ಅರ್ಧ ಲೋಟ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕಬೇಡಿ. ಅದನ್ನ ನೈಸ್ ಪೇಸ್ಟ್ ಮಾಡಿದ ನಂತರ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ನೀವು ರೈಸ್ ಹಿಟ್ಟನ್ನು ಉಬ್ಲಿಕ್ಕೆ ಇಡೋ ಪಾತ್ರೆನ ತಗೊಂಡು ಅದಕ್ಕೆ ಹಾಕ್ಕೊಳ್ಳಿ. ಅದಾದ ನಂತರ ಇವಾಗ ನಾನು ರೈಸನ್ನು ಗ್ರೈಂಡ್ ಮಾಡ್ತಾ ಇದ್ದೀನಿ. 2 ಲೋಟ ರೈಸ್ಗೆ ಯಾವ ಲೋಟದಲ್ಲಿ ನೀವು ರೈಸ್ ತಗೊಂಡಿದ್ರೆ ಅದೇ ಲೋಟದಲ್ಲಿ 1 ಲೋಟ ನೀರು ಹಾಕಿ, ಅದಾದ ನಂತರ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪಷ್ಟು ಕುಚ್ಚಲಕ್ಕಿ ಗಂಜಿನ ಹಾಕೊತಿದ್ದೀನಿ. ಇದರ ಬದಲು ನೀವು ಅವಲಕ್ಕಿನ ನೆನೆ ಹಾಕಿಬಿಟ್ಟು ಬೇಕಾದರೂ ಹಾಕೋಬಹುದು. ಯಾಕಂತಂದರೆ ದೋಸೆ ಸಾಫ್ಟಾಗಿ ಬರುತ್ತೆ ಮತ್ತು ನಿಮಗೆ ರೈಸ್ ಹಿಟ್ಟು ಬೇಗ ಉಬ್ಬಿ ಬರುತ್ತೆ. ಇವಾಗ ರೆಡಿಯಾಗಿದೆ ಹಿಟ್ಟು. ಇದನ್ನ ನೀವು ಉದ್ದಿನ ಪೇಸ್ಟ್ ಹಾಕ್ಕೊಂಡಿರೋ ಪಾತ್ರೆಗೆ ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೋಬೇಡಿ, ಯಾಕಂತಂದರೆ ನೀರು ಜಾಸ್ತಿ ಹಾಕಿದರೆ ನಮಗೆ ರೈಸ್ ಹಿಟ್ಟು ಬೇಗ ಉಬ್ಬಿ ಬರಲ್ಲ. ಇವಾಗ ಚಳಿ ಟೈಮಲ್ಲಂತೂ ಬೇಗ ಉಬ್ಬಿ ಬರೋದೇ ಇಲ್ಲ. ಬೇಕಿದ್ದರೆ ನೀವು ಸೋಡಾ ಸೇರಿಸ್ಕೊಳ್ಳಿ ಅಥವಾ ಈಸ್ಟನ್ನು ಹಾಕೋಬೋದು, ಬೇಡ ಅಂದರೆ ಅದು ನಿಮ್ಮ ಇಷ್ಟ. 10 ರಿಂದ 12 ಗಂಟೆ ಆದರೆ ಇವು ಚಳಿ ಟೈಮಲ್ಲಿ ನಾವು ಇಡಬೇಕಾಗುತ್ತೆ. ರೈಸ್ ಹಿಟ್ಟು ಉಬ್ಬಿ ಬರಬೇಕು ಅಂತಿದ್ರೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಏರ್ ಟೈಟ್ ಕಂಟೈನರ್ಲಿ ಇಟ್ಬಿಟ್ಟು ಫುಲ್ ಟೈಟಾಗಿ ಕ್ಲೋಸ್ ಮಾಡಿ ನಾವು ಬಿಸಿ ಇರುವಂತಹ ಜಾಗದಲ್ಲಿ ಇಟ್ಬಿಡಬೇಕು. ಆವಾಗ ನಿಮಗೆ 12 ಗಂಟೆಯಲ್ಲಿ ರೈಸ್ ಹಿಟ್ಟು ಉಬ್ಬಿ ಬರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಮೊದಲು ದೋಸೆ ಮಾಡೋಕ್ಕಿಂತ ಮೊದಲು ಚಟ್ನಿ ಮತ್ತು ಸಾಗುವನ್ನು ಮಾಡ್ಕೋಬೇಕು. ನಾನು ಮೊದಲು ಕೆಂಪು ಚಟ್ನಿನ ಮಾಡ್ಕೊತಾ ಇದ್ದೀನಿ. ಕೆಂಪು ಚಟ್ನಿನ ಮಾಡ್ಕೊಳ್ಳೋಕ್ಕೆ ನೀವು ಸ್ಟವ್ ಮೇಲೆ ಒಂದು ಪ್ಯಾನ್ ಇಡಿ. ಅದಾದ ನಂತರ 1-2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು 1 ಸ್ಪೂನು ಜೀರಿಗೆ, 8 ಬೆಳ್ಳುಳ್ಳಿ ಎಸಳು, ಸ್ವಲ್ಪ ಕರಿ ಲೀವ್ಸ್, ಇದನ್ನಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಆಯಿಲ್ ಒಂದು 2-3 ಸ್ಪೂನ್ ಹಾಕೋಬೋದು. ಯಾಕಂತಂದರೆ ಈ ಚಟ್ನಿನ ನೀವು ಸ್ವಲ್ಪ ದಿನ ಇಡಬೇಕು ಅಂತಂದರೆ ಅದು ಚೆನ್ನಾಗಿ ಉಳಿಯುತ್ತೆ. ಅದಾದ ನಂತರ ಇವಾಗ 8 ರಿಂದ 10 ನಾನು ನೆನೆ ಹಾಕಿರುವಂತಹ ಕೆಂಪು ಮೆಣಸನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಖಾರ ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನ ನೆನೆ ಹಾಕಿಡಬೇಕು. ನೀವು 1/4 ಗಂಟೆ ಆದರೂ ನೀರಲ್ಲಿ ನೆನೆ ಹಾಕಿ ಅದಾದ ನಂತರ ನಾವು ಅದನ್ನ ಒಂದು ಸ್ವಲ್ಪ ಹುರಿದ್ಬಿಟ್ಟು ಕೊನೆಗೆ ಗ್ರೈಂಡ್ ಮಾಡ್ಕೊಳ್ಳೋದು. ಇವಾಗ ಇದನ್ನ ಲೈಟಾಗಿ ಹುರಿದ್ಬಿಟ್ಟು ಒಂದು ಮಿಕ್ಸಿಗೆ ಹಾಕ್ಕೊಳ್ಳಿ. ಚಟ್ನಿ ಮಾಡುವಂಥದ್ದು. ಅದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಹಾಗೆ ನೋಡಿಕೊಂಡು ಹಾಕ್ಕೊಳ್ಳಿ. 1 ನೀರುಳ್ಳಿನ ಹಾಕ್ಕೊತಾ ಇದ್ದೀನಿ, ಹಸಿ ನೀರುಳ್ಳಿ. ಒಂದು ಸ್ವಲ್ಪ 1/4 ಕಪ್ಪಷ್ಟು ಹುರಿಗಡಲೆ, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು. ಜಾಸ್ತಿ ಉಪ್ಪು ಬೇಕಾಗಿಲ್ಲ, ಉಪ್ಪು ನೋಡ್ಕೊಂಡು ಹಾಕ್ಕೊಂಡು 1-2 ರಿಂದ 3 ಸ್ಪೂನ್ ನೀರು ಹಾಕ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಚಟ್ನಿ ಗಟ್ಟಿ ಇರಬೇಕು, ಜಾಸ್ತಿ ನೀರು ಹಾಕೋಬೇಡಿ. ನಿಮಗೆ ಚಟ್ನಿ ಸ್ಟ್ರಾಂಗಾಗಿ ಬಂದಷ್ಟು ದೋಸೆದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಿಮಗೆ ಗಂಜಿ ಜೊತೆ ನೆಚ್ಕೊಂಡು ತಿನ್ಬೋದು. ಈ ಚಟ್ನಿನ ಬೇಕಾದಷ್ಟು ದಿನ ಇಡ್ಬೋದು, ಮಸಾಲೆ ದೋಸೆಗೆ ಮಾತ್ರ ಅಲ್ಲ. ಈಗ ಕೆಂಪು ಚಟ್ನಿ ರೆಡಿ ಆಗಿದೆ. ನೆಕ್ಸ್ಟ್ ಇವಾಗ ನಾವು ಸಾಗು ಅಥವಾ ಆಲೂ ಬಾಜಿನ ಮಾಡ್ಕೊಳ್ಳೋಣ. ನಾನು ಒಂದು 3 ದೊಡ್ಡ ಪೊಟ್ಯಾಟೊನ ಬೇಯಿಸ್ಬಿಟ್ಟು ಅದನ್ನ ಸಿಪ್ಪೆ ಸುಳಿದ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇದನ್ನ ಸ್ಮ್ಯಾಶ್ ಮಾಡ್ಕೊಂಡಾದ ನಂತರ ಇವಾಗ ನಾವು ಬಾಜಿನ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು 1-2 ರಿಂದ 3 ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ. ನಾನು ಕುಕ್ಕಿಂಗಿಗೆ ತೆಂಗಿನೆಣ್ಣೆನೇ ಹಾಕ್ತೇನೆ. ಅದಾದ ನಂತರ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ, ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತೊಂದು 1 ಸ್ಪೂನಷ್ಟು ಕಡಲೆಬೇಳೆ ಇದನ್ನ ಹಾಕ್ಕೊಂಡು ಫಸ್ಟ್ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ.
ಅದಾದ ನಂತರ ಸ್ವಲ್ಪ ಶುಂಠಿ, ಸ್ವಲ್ಪ ಸ್ಮಾಲಾಗಿ ಕ್ರಷ್ ಮಾಡಿರುವಂತಹ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದು ನೀರುಳ್ಳಿನ ಹಾಕ್ಕೊಂಡು ಫಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೆಲವರು ಆ್ಯಕ್ಚುಲಿ ಮಸಾಲೆ ಬಾಜಿಗೆ ಏನೂ ಹಾಕೊಳ್ಳಲ್ಲ, ಹಂಗೆ ಪ್ಲೈನಾಗಿ ಮಾಡ್ತಾರೆ, ಅದಷ್ಟು ಟೇಸ್ಟಿಯಾಗಿ ಬರಲ್ಲ. ನೀವು ಇದೆಲ್ಲ ಹಾಕ್ಕೊಂಡು ಮಾಡಿದ್ರೇ ತುಂಬಾ ಟೇಸ್ಟಿಯಾಗಿ ಬರುತ್ತೆ. 1-2 ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಬಾಜಿ ಮತ್ತು ಚಟ್ನಿ ಟೇಸ್ಟ್ ಆದಷ್ಟು ನಮಗೆ ಮಸಾಲೆ ದೋಸೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮೇಯ್ನಾಗಿರೋದು ಮಸಾಲೆ ದೋಸೆಯಲ್ಲಿ ಮೇಯ್ನಾಗಿರೋದು ಬಾಜಿ ಮತ್ತು ಚಟ್ನಿ, ಹಾಗೆಯೇ ದೋಸೆ ಇಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋದು. ಒಂದು ಚಿಕ್ಕ ಟೊಮೆಟೊನ ಹಾಕ್ಕೊತಾ ಇದ್ದೀನಿ ನಾನು. ಕೆಲವರು ಟೊಮೆಟೊ ಕೂಡ ಹಾಕಲ್ಲ, ಅದು ನಿಮ್ಮ ಟೇಸ್ಟ, ಬೇಕಿದ್ರೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಶಿನ, ಅದಾದ ನಂತರ ಒಂದು ಸ್ವಲ್ಪ ಉಪ್ಪು ಕೂಡ ತುಂಬ ಕಡಕಾಗೋದು ಬೇಡ. ದೋಸೆಯಲ್ಲಿ ಉಪ್ಪಿರುತ್ತೆ, ಚಟ್ನಿಯಲ್ಲಿ ಉಪ್ಪಿರುತ್ತೆ, ಆಮೇಲೆ ಮತ್ತೆ ನಾವು ಇದಕ್ಕೆ ಮಾಡೋ ಚಟ್ನಿಯಲ್ಲಿ ಉಪ್ಪಿರುತ್ತೆ. ಇದನ್ನ ನೋಡಿಕೊಂಡು ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಮುಚ್ಚಿಟ್ಬಿಟ್ಟು 2-3 ನಿಮಿಷ ಕುಕ್ ಮಾಡಬೇಕು. ಟೊಮೆಟೊ ಮತ್ತು ನೀರುಳ್ಳಿ ಎಲ್ಲ ಸಾಫ್ಟ್ ಆದ ನಂತರ ನಾವು ಇದಕ್ಕೆ ಸ್ಮ್ಯಾಶ್ ಮಾಡಿರುವಂತಹ ಪೊಟೆಟೊನ ಹಾಕ್ಕೊಳ್ಳೋಣ. ಪೊಟೆಟೊನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1-2-3 ಸ್ಪೂನ್ ನೀರು ಹಾಕೋಬಹುದು. ಬಾಜಿನ ತುಂಬ ತೆಳ್ಳಗೆ ಮಾಡ್ಕೋಬೇಡಿ, ತುಂಬ ತಿಕ್ಕಾಗಿನೂ ಬೇಡ. ನೋಡಿ, ಈ ಕನ್ಸಿಸ್ಟೆನ್ಸ್ಗೆ, ಈ ಹದಕ್ಕೆ ರೆಡಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾನೊಂದು ಸ್ವಲ್ಪ 2-3 ಸ್ಪೂನ್ ಅಷ್ಟೇ ನೀರು ಹಾಕ್ಕೊಂಡಿರೋದು. ಇದಕ್ಕೆ ಒಂದು ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಗಾರ್ನಿಷ್ ಮಾಡ್ಕೋಬೋದು. ನಾನು ಇದಕ್ಕೆ ಕರಿ ಲೀವ್ಸ್ ಹಾಕಿಲ್ಲ, ಯಾಕಂತಂದರೆ ಕರಿ ಲೀವ್ಸ್ ಹಾಕಿದರೆ ಅದು ದೋಸೆ ಜೊತೆ ತಿನ್ನೋಕ್ಕೆ ಸರಿ ಬರಲ್ಲ ಅಂತ ಹಾಕಿಲ್ಲ. ನೀವು ಬೇಕಿದ್ರೆ ಹಾಕೋಬಹುದು ಒಗ್ಗರಣೆ ಟೈಮಲ್ಲಿ. ನೋಡಿ, ಸೂಪರ್ಬ್ ಆಗಿರುವಂಥ ಫ್ಯಾಂಟಾಸ್ಟಿಕ್ ಆಗಿರುವಂತಹ ಬಾಜಿ ರೆಡಿ ಆಗಿದೆ. ಇದನ್ನ ಮಸಾಲೆ ದೋಸೆ ತಿನ್ನೋಕ್ಕೂ ನಾವು ಯೂಸ್ ಮಾಡ್ಬೋದು, ಅದರ ಜೊತೆ ನಾವು ಮಿಡ್ಲಲ್ಲಿ ಇಟ್ಟೂ ತಿನ್ಬೋದು. ನೋಡಿ, ಸೂಪರ್ಬ್ ಆಗಿರುವಂತಹ ಮಸಾಲೆ ದೋಸೆಗೆ ಹಾಕುವಂತಹ ಕೆಂಪು ಚಟ್ನಿ ಮತ್ತು ಬಾಜಿ ರೆಡಿ ಆಗಿದೆ. ಇವಾಗ ನಾವು ದೋಸೆ ಮಾಡ್ಕೊಳ್ಳೋಣ. ಹಿಟ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಒಂದು 12 ಗಂಟೆ ನಾನು ಇಟ್ಟಿದ್ದೇನೆ. ಇದನ್ನ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ನನಗೆ. ಬಟ್ ಒಂದು ಸ್ವಲ್ಪ ತಿಕ್ಕು ಜಾಸ್ತಿ ಆಯಿತು. ಮತ್ತು ನಾನು ಇದಕ್ಕೆ ಉಪ್ಪು ಹಾಕ್ಕೊಂಡಿಲ್ಲ. ಉಪ್ಪು ಯಾವಾಗಲೂ ನಾನು ಬೆಳಿಗ್ಗೆನೇ ಹಾಕ್ಕೊಳ್ಳೋದು. ಒಂದು ಸ್ವಲ್ಪ ಇದಕ್ಕೆ ದೋಸೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಕನ್ಸಿಸ್ಟೆನ್ಸಿ ಅಥವಾ ಹದ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. ನಾನೊಂದು 1/4 ಕಪ್ಪಷ್ಟು ಹಾಕಿಲ್ಲ, ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಒಂಚೂರು ತೆಳ್ಳಗೆ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇಡ್ಲಿಗಾದರೆ ಇಷ್ಟು ಬೇಕಾಗುತ್ತೆ, ದೋಸೆ ಮಾಡೋದಿದ್ರೆ ನಾವೊಂದು ಸ್ವಲ್ಪ ತೆಳು ಮಾಡ್ಕೋಬೇಕಾಗುತ್ತೆ. ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ದೋಸೆಗೆ ಎಷ್ಟು ಬೇಕೋ ಆ ಹದಕ್ಕೆ ಬಂದಿದೆ. ಇವಾಗ ಒಂದು ಸ್ಪೂನಲ್ಲಿ, ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ನಾನು ಹಿಟ್ಟನ್ನು ತಗೊತಾ ಇದ್ದೇನೆ. ತವನ ಚೆನ್ನಾಗಿ ಕಾಯಿಸಿದ ನಂತರ ನಾವು ದೋಸೆನ ಹಾಕೋಬಹುದು. ದೋಸೆ ಹಾಕೋಕ್ಕಿಂತ ಮುಂಚೆ ಆಯಿಲ್ ಹಾಕೋದು ಬೇಡ. ನಾನ್ ಸ್ಟಿಕ್ ಪ್ಯಾನನ್ನು ತಗೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ದೋಸೆನ ಹಾಕೋಬೇಕು. ಈ ಥರ ದೋಸೆನ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಅದಕ್ಕೆ ಇವಾಗ ನೀವು ಚಟ್ನಿಯನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ದೋಸೆನ ಸ್ಪ್ರೆಡ್ ಮಾಡಿಬಿಟ್ಟು ಅಟ್ಲೀಸ್ಟ್ ಒಂದು 10 ಸೆಕೆಂಡ್ಸ್ ಆದ ನಂತರ ಅದೊಂದು ಚೂರು ಬೆಂದಾದ ನಂತರ ನೀವು ಚಟ್ನಿನ ಸ್ಪ್ರೆಡ್ ಮಾಡ್ಕೋಬೇಕು. ಅದಾದ ನಂತರ ಅದಕ್ಕೊಂದು ಸ್ವಲ್ಪ ತುಪ್ಪನ ಹಾಕಿ, ಎಷ್ಟು ಬೇಕೋ ಅಷ್ಟು ತುಪ್ಪನ ಹಾಕ್ಕೊಂಡು ಅದನ್ನ ಮುಚ್ಚಿಟ್ಟು ನಾವು ಒಂದು 30 ಸೆಕೆಂಡ್ಸು ಬೇಡ, 30 ಸೆಕೆಂಡ್ಸ್ ಬೇಯಿಸ್ಕೋಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಅವರು ಇಟ್ಕೋಬೇಡಿ. 30 ಸೆಕೆಂಡ್ಸ್ ಆದ ನಂತರ ದೋಸೆ ಚೆನ್ನಾಗಿ ಬೆಂದಿರುತ್ತೆ. ದೋಸೆ ಒಂದು ಸರಿ ಕರೆಕ್ಟಾಗಿ ಬೆಂದಿದೆ ಅಂತ ಅಂದ್ಕೊಂಡಾದ ನಂತರ ನೆಕ್ಸ್ಟ್ ನೀವು ಇದಕ್ಕೆ ಬಾಜಿನ ಮಿಡ್ಲಲ್ಲಿ ಈ ಥರ ಪ್ಲೇಸ್ ಮಾಡಿಬಿಟ್ಟು ಕೊನೆಗೆ ದೋಸೆನ ಫೋಲ್ಡ್ ಮಾಡಿ ತೆಗಿಬೋದು. ಇಷ್ಟೇ ಇರೋದು ಮಸಾಲೆ ದೋಸೆ ಮಾಡೋದು. ನೋಡಿ, ಸೂಪರ್ಬ್ ಆಗಿರುವಂತಹ ತುಂಬಾ ಕ್ರಿಸ್ಪಿ, ನಿಮಗೆ ನೋಡಿದರೆ ಗೊತ್ತಾಗುತ್ತೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ, ಫಸ್ಟ್ ಕ್ಲಾಸಾಗಿ ಬಂದಿದೆ. ಪರ್ಫೆಕ್ಟ್ ಆಗಿರುವಂತಹ, ನಿಮಗೆ ಈವನ್ ಹೋಟೆಲ್ಗಿಂತನೂ ತುಂಬಾ ರುಚಿಯಾಗಿ ಬರುತ್ತೆ. ಯಾಕಂತಂದರೆ ದೋಸೆ ಮತ್ತು ಚಟ್ನಿನ ಪರ್ಫೆಕ್ಟಾಗಿ ಮಾಡಿದ್ದೀನಿ, ಆದ್ದರಿಂದ ತುಂಬಾ ರುಚಿಯಾಗಿರುವಂತಹ ತುಂಬಾ ಫಸ್ಟ್ ಕ್ಲಾಸ್ ಆಗಿರುವಂತಹ ಮಸಾಲೆ ದೋಸೆ ರೆಡಿ ಆಗಿದೆ. ಇದಕ್ಕೆ ನೀವು ತುಪ್ಪ ಅಥವಾ ಬಟರನ್ನು ಹಾಕ್ಕೊಂಡು ತಿನ್ಬೋದು, ಸಖತ್ತಾಗಿರುತ್ತೆ. ನನ್ನ ಮನೇಲಿ ಈ ಥರ ಮಸಾಲೆ ದೋಸೆ ಮಾಡಿದರೆ ಎಲ್ಲಿಂದ ಹೋಟೆಲಿಂದ ತಂದಿದ್ದ ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ. ಒಂದ್ಸರಿ ನೀವು ಈ ರೆಸಿಪಿನ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನ ವೀಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.